ಅನ್ನೋದು ಒಂದು ಬೀಜದ ಹಾಗೆ. ಅದನ್ನು ನಾವು ಬಿತ್ತುತ್ತಾ ಇದ್ದರೆ ಅದು ಮೊಳಕೆ ಹೊಡೆದ್ರೆ ಅದು ಮರ, ಇಲ್ದಿದ್ರೆ ಗೊಬ್ಬರ ಆಗಿ ಹೋಗುತ್ತೆ. ಅದೇ ರೀತಿ ಅಡುಗೆನೂ ಕೂಡ ಪ್ರತಿನಿತ್ಯ ನಾವು ಪ್ರಯತ್ನ ಪಡ್ತಾ ಇದ್ದರೆ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ನಮ್ಮ ಕೈ ರುಚಿ ಅಷ್ಟೇ ರುಚಿಕರವಾಗಿ ಹೊರಹೊಮ್ಮುತ್ತಾನೇ ಬರುತ್ತೆ. ಅದೇ ರೀತಿ ಈ ನಮ್ಮ ಒಂದು ಅಡುಗೆ ಮನೆಯಲ್ಲಿ ರುಚಿಯಾದ ಖಾದ್ಯಗಳನ್ನು ನಾವು ನಿಮಗೆ ಪ್ರತಿನಿತ್ಯ ಹೇಳ್ಕೊಡ್ತಾನೇ ಇದ್ದೀವಿ. ನೀವು ಕೂಡ ಖಂಡಿತವಾಗ್ಲೂ ಅದನ್ನು ಪ್ರಯತ್ನ ಮಾಡ್ತಾನೇ ಇದ್ದೀರಿ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಇದು ನಡೆಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಪಳಗಿದ ಕೈ, ಒಳ್ಳೆ ರುಚಿಕರವಾದಂಥ ಅಡುಗೆಗಳನ್ನು ಹಾಗೂ ಬಾಣಂತಿ ಅಡುಗೆಗಳನ್ನು ಕೂಡ ಹೇಳ್ಕೊಡುವಂಥವರು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ವಿಮಲಾ ಅವರು. ಯಾವ ರುಚಿಕರವಾದಂಥ ಅಡುಗೆಗಳನ್ನು ನಮಗೆ ಹೇಳ್ಕೊಡ್ತಾರೆ ಇವತ್ತಿನ ಈ ಸಂಚಿಕೆಯಲ್ಲಿ ನೋಡೋಣ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನೀವು ಇವತ್ತು ಯಾವಾಗಲೂ ಅಂದರೆ ಲಾಸ್ಟ್ ಟೈಮ್ ಬಂದಾಗ ನೀವೊಂದು ಬಾಣಂತಿಯ ಲೇಹ ಒಂದು ಹೇಳ್ಕೊಟ್ಟಿರಿ, ಸೂಪರ್. ಸೊ ಎಲ್ಲರೂ ಕೂಡ ನಮ್ಮ ಹತ್ರ ಹೋಗ್ತಾ ಬರ್ತಾ ಇರುವಾಗ ಅದೊಂದು ಹೇಗೆ ಮಾಡೋದು ನಮಗೆ ರೆಸಿಪಿ ಕೊಡ್ಬೋದು. ನಾವಂತೂ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ, ಯೂಟ್ಯೂಬಲ್ಲಿದೆ, ಖಂಡಿತವಾಗ್ಲೂ ಅದನ್ನು ವೀಕ್ಷಿಸಿ ಅಂಥೇಳಿ. ನಿಮಗೂ ಈ ಒಂದು ಅನುಭವ ಬಂತೇನೋ? ಹೌದು, ನಮಗೆ ಕೂಡ ಕೇಳ್ತಾ ಇದ್ದಾರೆ ತುಂಬ ಮಂದಿ ಮಾಡಿಕೊಡ್ತೀರಾ ಅಂತ, ನೋಡುವ ಅಂತ ಹೇಳಿದೆ. ಅದೇ ಅಲ್ವಾ, ಇಂಥ ಒಂದು ಹಳೇ ಕಾಲದ ರೆಸಿಪಿಗಳು ಇನ್ನಷ್ಟು ನೆಕ್ಸ್ಟ್ ಜನ್ರೇಷನ್ಗೆ ನಾವು ಅದನ್ನು ಪಾಸ್ ಆನ್ ಮಾಡ್ತಾನೆ ಇರಬೇಕು. ಸೊ ಇವತ್ತು ನಮಗೆ ಇಂಥದ್ದೇ ಒಂದು ಅಡುಗೆನ ಅಥವಾ ಏನಾದರೂ ದಿನನಿತ್ಯಕ್ಕೆ ಮಾಡುವಂಥ ಒಂದು ಅಡುಗೆಯನ್ನು ಹೇಳ್ಕೊಡಿ. ದಿನನಿತ್ಯಕ್ಕೆ ಮಾಡುವಂಥದ್ದು ಇದು ಮೀನು ಪನ್ನಪ್ಪು ಕರಿ. ಮೀನು ಪನ್ನಪ್ಪು ಕರಿ, ಅದು ಕೂಡ ಹಳೆ ಮೀನು ಕೂಡ ಆಗುತ್ತಾ? ಯಾವ ಮೀನು ಕೂಡ ಆಗ್ತದೆ. ಯಾವ ಮೀನು ಕೂಡ ಮಾಡುವ ರೀತಿಯಲ್ಲಿ ಮಾಡಿದರೆ ಯಾವ ಮೀನು ಕೂಡ ಮಾಡ್ಬೋದು, ಒಳ್ಳೆಯದಾಗಿ ಬರ್ತದೆ. ಹಾಂ, ಇನ್ನೊಂದು ಸಿರಿಧಾನ್ಯ ಧಾನ್ಯ ಎಲ್ಲ ಹಾಕಿ ಒಂದು ಜ್ಯೂಸು, ಒಂದು ಹೆಲ್ದಿ ವರ್ಷನ್. ಇನ್ನೊಂದು ದಿನನಿತ್ಯಕ್ಕೆ ಬೇಕಾಗುವಂಥ, ಇದು ಕೂಡ ದಿನನಿತ್ಯ ಕುಡಿದ್ರೆ ಒಳ್ಳೆಯದು. ಅದು ಮಾಡಿಟ್ರೆ ಯಾರು ಫಸ್ಟ್ ಬಂದ ತಕ್ಷಣ ಒಂದು ಮಾಡಿಕೊಟ್ರೆ ಅವರಿಗೆ ಒಂದು ಸ್ವಲ್ಪ ಊಟ ಮಾಡಿದ ಥರ ಆಗ್ತದೆ. ಓ ಸೂಪರ್. ನೋಡೋಣ, ನಿಮ್ಮ ಕೈ ರುಚಿ ಅಂತೂ ಅದ್ಭುತ. ಸೊ ಕಿಚನಲ್ಲಿ ನೋಡೋಣ ಹೇಗೆ ಏನು ತಯಾರಿಸೋದು ಅಂತೇಳಿ, ಬನ್ನಿ. ಎಸ್ ಮೇಡಮ್, ಸೊ ಅಡುಗೆ ಮನೆಗೆ ಬಂದ್ವಿ. ಈಗ ಫಸ್ಟ್ ನಮಗೆ ಯಾವುದು ಪನ್ನಪ್ಪು ಕರಿಯ? ಬಹುಶಃ ಇಲ್ಲಿ ಮೀನು ನೋಡ್ತಾ ಇದ್ದೀನಿ. ಮೀನು ಪನ್ನಪ್ಪು ಕರಿ, ಗಸಿ ಕೂಡ ಹೇಳ್ಬೋದು, ಪನ್ನಪ್ಪು ಕರಿ ಕೂಡ ಹೇಳ್ಬೋದು. ಇದು ಕೊಂಕಣಿ ಸ್ಟೈಲಲ್ಲಿ? ಹೇಗೆ ಕೊಂಕಣಿ ಸ್ಟೈಲ್ ಅಲ್ಲ, ಯಾರು ಕೂಡ ಮಾಡ್ತಾರೆ, ಈಗ ಎಲ್ಲರೂ ಮಾಡ್ತಾರೆ. ಓಕೆ, ಸ್ಟಾರ್ಟ್ ಮಾಡುವ. ಎಸ್, ಫಸ್ಟಿಗೆ ಏನು ಕೊಡಲಿ? ಬಾಣಲೆ ಕೊಡಿ. ಬಾಣಲೆ, ಇದು ಕಾಳು ಮೆಣಸು ಹಾಕ್ತೇನೆ. ಡ್ರೈಯಾ? ಡ್ರೈ. ಇದು ಫ್ರೈ ಥರ ಅಲ್ಲ, ಗಸಿ, ಗ್ರೇವಿ. ಅದು ಯಾವಾಗಲೂ ಮಾಡಿದ ಅವ್ರಿಗೆ ಅವರೇ ಮಾಡಬೇಕು ಅಲ್ವಾ? ಮಧ್ಯದಲ್ಲಿ ಯಾರಾದರೂ ಒಂದು ಅಡ್ಡ ಬಂದರೆ ಕಿರಿಕಿರಿ ಆಗುತ್ತೆ. ಹಾಗೆ ನೀವು ಮಾಡ್ತಾರ, ನಂಗೆ ಗೊತ್ತಾಗ್ತಾ ಇದೆ. ಸ್ವಲ್ಪ ಪಟ ಆಗಲಿ ಅದು, ಮತ್ತು ಕೊತ್ತಂಬರಿ ಹಾಕ್ತೇನೆ. ಓಕೆ. ಸೊ ಮನೆಯಲ್ಲಿ ಎಲ್ಲ ಯಾವಾಗಲೂ ನೀವೇ ಅಡುಗೆ ಮಾಡುವಾಗ ಮಧ್ಯದಲ್ಲಿ ಏನಾದರೂ ಅದು ಹೆಚ್ಚಿನವರಿಗೆ, ಹಿರಿಯರಿಗೆ ಅಡುಗೆ ಮಾಡ್ತಾ ಇರುವಾಗ ಏನಾದರೂ ಮಧ್ಯದಲ್ಲಿ ಬಂದು ಇದು ಹಾಕ್ಬೇಕಾ ಅದು ಹಾಕ್ಬೇಕಾ ಅಂದರೆ ಅವರಿಗೆ ಇರಿಟೇಟ್ ಆಗ್ತದೆ, ಅಂದರೆ ಕಾನ್ಸಂಟ್ರೇಷನ್ ತಪ್ಪುತ್ತೆ ಅಂತೇಳಿ. ನಿಜ ಅಲ್ವಾ? ಅಡುಗೆ ಮಾಡುವಾಗ ಪೂರ್ತಿ ಆ ಕಾನ್ಸಂಟ್ರೇಷನ್ ಇಟ್ಟು ಒಂದು ಅಡುಗೆ ಮಾಡಿದರೆ ಅದು ಖಂಡಿತವಾಗ್ಲೂ ಅದರ ರುಚಿ ಕರೆಕ್ಟಾಗಿ ಬರುತ್ತೆ. ಅದಕ್ಕೆ ಹೇಳೋದು, ಹಿರಿಯರು ಮಾಡಿದಂಥ ಅಡುಗೆ ಯಾವಾಗಲೂ ರುಚಿ ಜಾಸ್ತಿ, ಅದಕ್ಕೋಸ್ಕರವೇ. ಸೊ ಈಗೆಲ್ಲ ಸ್ವಲ್ಪ ನಾವು ಮೊಬೈಲ್ ನೋಡಿಕೊಂಡು ಹೀಗೆ ಮಾಡ್ಕೊಂಡು ಮಾಡುವಾಗ ಇಲ್ಲಿ ಸುಟ್ಟೋಗಿರ್ತೇವೆ, ಪರವಾಗಿಲ್ಲ, ತೊಂದರೆ ಇಲ್ಲ ಅಂತ ಕಂಟಿನ್ಯೂ ಮಾಡ್ತೀವಿ. ಅಡುಗೆ ಯಾವಾಗಲೂ ಒಂದೇ ಥರ ಆಗೋದಿಲ್ಲ, ಒಂದೊಂದು ದಿನ ಚೇಂಜ್ ಕಮ್ಮಿ ಆಗ್ತದೆ. ಎಷ್ಟು ಕಲ್ತವರಿಗೆ ಹೆಚ್ಚು ಕಮ್ಮಿ ಆಗ್ತದೆ. ಅದಕ್ಕೆ ಹೇಳೋದಲ್ವಾ, ಅದು ಪ್ರತಿನಿತ್ಯ ಒಂದು ಕ್ಲಾಸ್ ರೂಮ್ ಇದ್ದಾಗೆ. ಹೌದು, ನಿಜ ಅಲ್ಲ? ನಿಜ. ಸೊ ಏನಾದರೂ ಈಗ ಇವತ್ತು ಒಂದು ಕರೆಕ್ಟ್ ಬಂತು, ನಾಳೆ ಏನಾದರೂ ಸ್ವಲ್ಪ ಬೇರೆ ರೀತಿ ಕೂಡ ಟ್ರೈ ಮಾಡ್ಬೋದು ಅಲ್ಲಿ. ಹೌದು. ಈಗ ಕಾಳು ಮೆಣಸು ಎಷ್ಟು ಬೇಕು? ಒಂದು 2 ಚಮಚ ಬೇಕಾಗುತ್ತಾ? 2 ಚಮಚ ಬೇಕು. ಇದು ಧನಿಯಾ ಒಂದು 2 ಚಮಚ ಹಾಕಿದೆ. ಅಂದರೆ ನಾವು ಮತ್ತೆ ಅದು ನೋಡಿ ಮತ್ತೆ ಹಾಕಿದರೆ ಆಯಿತು. ಸ್ವಲ್ಪ ಮೆಂತ್ಯ ಹಾಕಿದೆ, 1/2 ಚಮಚ.
ಸಾಸಿವೆ ಒಂದು ಅರ್ಧ ಸಾಸಿವೆ ಹಾಕಿದ್ದು. ಹಾಂ, ಸಾಸಿವೆ ಪೂರ್ತಿ ಪಟ ಪಟ ಅಂತ ಬರಬೇಕು, ಸಿಡಿಬೇಕು. ಹೌದು. ಜೀರಿಗೆ ಒಂದು ಚಮಚದಷ್ಟು ಹಾಕ್ತೇನೆ, ಸಾಕಷ್ಟು. ಓಮ ಹಾಕ್ತೇನೆ ಸ್ವಲ್ಪ. ಓಮ ಎಲ್ಲ ಮೀನಿಗೆ ಹಾಕಿದ್ರೆ ಒಳ್ಳೆಯದು. ಹಾಂ, ಇದಕ್ಕೆ ಒಣಮೆಣಸು ಏನಿಲ್ವಾ? ಬರೀ ಕಾಳು ಮೆಣಸು ಹಾಕಿದ್ದೀರಿ? ನಿಜವಾಗಿ ಒಣಮೆಣಸು ಹಾಕ್ಲಿಕ್ಕೆ ಉಂಟು. ಇದು ಅದು ಬೇರೆ ಹಸಿರು ಮೆಣಸು ಹಾಕಿ ಮಾಡುವಂಥ ಪಚ್ಚೆ ಗಜಪು. ಹಾಂ ಹಾಂ ಹಾಂ. ಸೊ ಪಚ್ಚೆ ಕರಿ ಇದಾಯಿತು. ಆಫ್ ಮಾಡಲ? ಹಾಂ, ತೆಗಿಬೇಕಾ ಇದು ಬೇರೆ? ಹೌದು. ಪ್ಲೇಟಿಗೆ. ಹಾಂ, ಈಗ ಬಿಸಿ ಮಿಕ್ಸಿಗೆ ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ, ಅಷ್ಟೊತ್ತಿಗೆ ನಾನು ಇದು ಎಣ್ಣೆ ಬಿಸಿಗೆ ಇಡ್ತೇನೆ ಈರುಳ್ಳಿ ಫ್ರೈ ಮಾಡಲಿಕ್ಕೆ. ಆದಮೇಲೆ ಇದು ತಣ್ಣಗಾಗ್ತದೆ. ಹಾಂ, ಗ್ಯಾಸ್ ಆನ್ ಮಾಡಲಾ? ಆಯಿತು. ಹಾಕ್ತೇನೆ. ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈರುಳ್ಳಿ, ಇದು ಗ್ರೈಂಡಿಂಗಿಗ ಅಥವಾ ಡೈರೆಕ್ಟ್? ಇಲ್ಲ, ಇದು ಗ್ರೇವಿಗೆ. ಇದು ಫ್ರೈ ಆದಮೇಲೆ ಮೀನು ಹಾಕೋದು. ಸೊ ಇದು ಕಂದು ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡಬೇಕು. ಓಕೆ. ಸೊ ಅಷ್ಟೊತ್ತು ನಾನು ಇದು ಗ್ರೈಂಡ್ ಮಾಡಿ ಕೊಡ್ಲಾ? ಹಾಂ, ಇದು ಹಾಕುದಾ? ಹಾಂ. ಇದು ಪೌಡರ್ ಮಾಡ್ಕೊಳ್ಳೋದು? ನೀರು ಹಾಕಬೇಕಾ? ಇಲ್ಲ, ನೀರು ಹಾಕ್ಲಿಕ್ಕಿಲ್ಲ. ಫೈನ್ ಪೌಡರ್ ಹಾಕಬೇಕಲ್ಲ? ಹಾಂ. ಸಾಕಲ್ಲ? ಸರಿ. ಇದು ಆಯಿತು. ಇದನ್ನು ಪೌಡ್ರ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡು ಉಂಟು. ಗ್ರೀನ್ ಕರಿ ಅಲ್ಲ ಹಾಗೆ. ಹಾಂ, ಮತ್ತು ಒಂದು 4 ಗೇರು ಬೀಜ ಹಾಕ್ತೇನೆ. ಮತ್ತು ಶುಂಠಿ, 4 ಪೀಸು ಶುಂಠಿ, ಮತ್ತು ಬೆಳ್ಳುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸೊಪ್ಪು, ಪುದೀನ, ಮತ್ತು ಒಂದು 4 ಮೆಣಸು, ಕಾಯಿ ಮೆಣಸು. ಇಷ್ಟನ್ನು ಗ್ರೈಂಡ್ ಮಾಡೋದಾ? ನೀರು ಹಾಕಬೇಕಾ? ನೀರು ಹಾಕಬೇಕು, ಸ್ವಲ್ಪ ನೀರು ಹಾಕಿ. ಸೊ ನೀರು ಹಾಕಿ ಇದನ್ನು ಹಾಗಾದರೆ ಗ್ರೈಂಡ್ ಮಾಡುವ. ನೋಡ್ಕೊಳ್ಳಿ ನೀರು. ಸಾಕು. ಸಾಕಂದ್ರೆ ಸರಿ ಅಲ್ಲ? ಡೈರೆಕ್ಟ್ ಹಾಕ್ಕೊಳ್ಳೋದಾ ಇದಕ್ಕೆ? ಇಲ್ಲ, ಇದಕ್ಕೆ ಹಾಕ್ಲಿಕ್ಕಿಲ್ಲ, ಲಾಸ್ಟಿಗೆ. ಮತ್ತೆ ಇಷ್ಟು ಫ್ರೈ ಆದ ನಂತರ ಮೀನು ಹಾಕ್ತೇನೆ. ಓ, ಡೈರೆಕ್ಟ್ ಈರುಳ್ಳಿಗೆ? ಹಾಂ. ಯೂಶ್ವಲಿ ಮೀನನ್ನು ಮತ್ತೆ ಹಾಕ್ತಾರೆ ಎಲ್ಲ ಗ್ರೇವಿ ಎಲ್ಲ ಆದಮೇಲೆ. ಇದು ಉಲ್ಟಾ ನನ್ನದು. ಸ್ವಲ್ಪ ಇಲ್ಲ, ಉಪ್ಪು. ಇದು ಸ್ವಲ್ಪ ಉಲ್ಟ ಪದಾರ್ಥ. ಇದು ಪುಡಿ ಹಾಕ್ತೇನೆ. ಸೊ ನಿಮಗೆ ಕೈ ಅಳತೆ ಕರೆಕ್ಟ್ ಅಲ್ಲ? ಸ್ಪೂನಲ್ಲೆಲ್ಲ ಹಾಕಿದರೆ ಬರೋದಿಲ್ಲ, ಅದಕ್ಕೆ ಹೇಳೋದಲ್ಲ ಕೈ ರುಚಿ ಅಂತೇಳಿ. ಸೊ ಇದರಲ್ಲೇ ಈಗ ಬೇಯಬೇಕದು? ಇದರಲ್ಲೇ ಬೇಯಬೇಕು. ಈಗ ಇದು ಮಾಡಿ ತಿರುಗಿಸ್ತೇನೆ. ಅರಶಿನ ಈರುಳ್ಳಿಯ ಬೆಡ್ ಮೇಲೆ ಬೀಳಬೇಕು. ಒಂಥರ ಡಿಫ್ರೆಂಟ್, ಬೇರೆ ರೀತಿಯಾದಂಥ ರೆಸಿಪಿ. ಇದು ಅನ್ನ ಜೊತೆಗೆ ತಿನ್ನುವಂಥದ್ದಾ? ಇಲ್ಲ, ಯಾವುದಕ್ಕೆ? ಗಂಜಿಗೆ ಸೂಪರ್. ಹಾಂ. ಹಾಂ.
ಹುಣಸೆ ಹುಳಿ, ಸ್ವಲ್ಪ ಗ್ಯಾಸ್ ಮೇಲೆ ದೊಡ್ಡದಿದೆ. ಹುಳಿ ರಸ ಹಾಕಿದೆ. ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ಬೇಕಲ್ಲ ಹುಳಿ ಬೇಕು. ಮೀನು ನಮಗೆ ಗೊತ್ತಾಗ್ತದೆ ಎಷ್ಟು ಮೀನಿಗೆ ಎಷ್ಟು ಬೇಕಂತ, ಅಷ್ಟೇ. ಹಾಗೆ ಅಷ್ಟೇ. ಇದು ತುಂಬ ಡಿಫ್ರೆಂಟ್ ಇದೆ. ಸೂಪರ್. ಇದಾದ ಮೇಲೆ ಇದು ಸರಿ ಬೆಂದಾದ್ಮೇಲೆ ಪಚ್ಚೆ ಮಸಾಲೆ ಹಾಕೋದು ಅಷ್ಟೇ. ಓಕೆ ಓಕೆ. ಅದು ಟೇಸ್ಟಿಗೆ ನಾನು ಗೇರು ಬೀಜ ನಾಲ್ಕು ಹಾಕಿದ್ದು ಅಷ್ಟೇ. ತೆಂಗಿನಕಾಯಿ ಹಾಲು ಇಲ್ಲ, ನಿಜ ತೆಂಗಿನಕಾಯಿ ಹಾಲು ಹಾಕಿದರೆ ಅದು ಗ್ರೇವಿ ಆಗ್ತದೆ. ಇದು ಸ್ವಲ್ಪ ಗಟ್ಟಿ ತಿಕ್ಕ ಗ್ರೇವಿ. ಅದು ಗಂಜಿಗೆಲ್ಲ ನಾವು ನಿನ್ನೆ ರಾತ್ರಿ ಮಾಡಿದ್ದೇವೆ ಹೀಗೆ. ಮತ್ತೆ ಗಂಜಿ ಊಟ ಮಾಡಿದೆ. ನನ್ನ ಗಂಡನ ಕೊಟ್ಟೆ ಹೇಗೆ ಇದೆ, ನಾನು ನಾಳೆ ಮಾಡಿ ಸೂಪರ್ ಉಂಟು ಅಂತ ಹೇಳಿ ಅದನ್ನು ನಮಗೂ ಮಾಡಿ ತೋರಿಸೋದೀಗ. ಹಾಗಾದರೆ ಇದು ಮೊದಲು ಕಾಲದಿಂದ ಮಾಡ್ತಾ ಇದ್ದ? ನಾನು ಮಾಡ್ತಾ ಇದ್ದೇನೆ. ಮೊದಲಿಂದ ನಾನು ಮಾಡ್ತಾ ಇದ್ದೇನೆ ಎಲ್ಲನೂ. ಕೋಳಿದು ಇದು ಮೊದಲು ಕಾಲದ್ದು ಬಿರಿಯಾನಿದು ಒಂದು ಮಸಾಲೆ ಮಾಡ್ತೇವೆ ಕೋಳಿದು. ತೆಂಗಿನಕಾಯನ್ನು ಬಿಸಿಲಿಗೆ ಹಾಕಿ ಒಣಗಿಸಿ ಹೆರ್ದು ಒಣಗಿಸುವುದು ತೆಂಗಿನಕಾಯನ್ನು. ಹೌದು. ಆದ ಮೇಲೆ ಅದನ್ನು ಹುರಿಯುವುದು, ಸಾಮಾನೆಲ್ಲ ಚಂದ ಮಾಡಿ ಹುರಿದು ಮತ್ತು ಅದನ್ನು ಚಂದ ನೈಸ್ ಗ್ರೇವಿ ಮಾಡಿ ಅದು ನೈತನುಪ್ಪು ಎಂತ ಗೀ ರೈಸಿಗೆ ಸೂಪರ್. ಅಂಥದ್ದು ಯಾರು ಮಾಡಲಿಲ್ಲ ಇಷ್ಟವರಿಗೆ, ಇಲ್ಲಿ ಮಾಡಲಿಲ್ಲ. ಓಕೆ, ನೆಕ್ಸ್ಟ್ ಟೈಮ್ ನಿಮ್ಮ ಕೈ ರುಚಿ ಅದು ಕೂಡ ನಮಗೆ ಒಂದು. ಉಪ್ಪು ಹಾಕಲಿಲ್ಲಲ್ಲ? ಉಪ್ಪು ಮೇಲೆಯಿಂದ ಸ್ವಲ್ಪ ಹಾಕಿ. ಹೌದು, ಅಷ್ಟಿದ್ದೀರಿ. ನೆನಪೇ ಇಲ್ಲ ಉಪ್ಪು. ಇದು ಮಾತಾಡಿ ತೊಂದರೆ ಇಲ್ಲ, ಮತ್ತೆ ಕೂಡ ಹಾಕ್ಬೋದು ಮೇಲೆಯಿಂದ ಮತ್ತಷ್ಟು ಸ್ವಲ್ಪ ಉಪ್ಪು. ಹೌದು, ರುಚಿಗೆ ನೋಡಿಕೊಂಡು ನಾವು ಹಾಕಿದ್ರೆ ಆಯ್ತು. ಅಂದರೆ ಆಗ ಬರೀ ಒಂದು ಸೈಡ್ ನೀವು ಮೀನು ಸ್ವಲ್ಪ ಇಳ್ಕೊಳ್ಳಿಕ್ಕೆ ಹಾಕಿದ್ರಿ. ಇದು ಯಾವ ಮೀನಿಗೂ ಕೂಡ ಮಾಡ್ಬೋದು? ಇದು ಮಾಡ್ಬೋದು. ಮುಳ್ಳು ಇಲ್ಲದ ಮೀನು ಸ್ವಲ್ಪ ಮುಳ್ಳು ಇಲ್ಲದ ಮೀನನ್ನು ಮಾಡ್ಬೋದು. ಜಾಸ್ತಿ ಎಲ್ಲ ಮುಳ್ಳಿದ್ರೆ ಆಗೋದಿಲ್ಲ, ಅದು ಗಜಬಜ ಆಗಲಿಕ್ಕೆ. ಓಕೆ ಓಕೆ. ಇದು ನಿಜವಾಗಿ ಈ ಕಾಯಿ ಮೆಣಸು ಶುಂಠಿ ಎಲ್ಲ ಹಾಗೆ ಹಾಕ್ತಾರೆ. ನೀರುಳ್ಳಿ ಎಲ್ಲ ಇದೆಲ್ಲ ಬೆಳ್ಳುಳ್ಳಿ ಎಲ್ಲ ಎಣ್ಣೆಯಲ್ಲಿ ಹುರಿದು ಅದು ಕಸದಾಗೆ ಆಗ್ತದೆ, ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ ಅಷ್ಟು. ಅದಕ್ಕೆ ನಾನು ಎಲ್ಲವನ್ನು ಕೂಡ ಗ್ರೈಂಡ್ ಮಾಡಿ ಹಾಕಿದ್ದೀನಿ. ಗ್ರೈಂಡ್ ಮಾಡಿ ಹಾಕಿದ್ದೀನಿ. ಆಗ ಪೂರ್ತಿ ಗ್ರೇವಿ ಒಟ್ಟಿಗೆ ಹೋಗೋದಲ್ವಾ? ಕಸದಾಗೆ ಅದು ಮಕ್ಕಳಿಗೆಲ್ಲ ಇಷ್ಟ ಆಗೋದಿಲ್ಲ. ಕಸದಾಗೆ ಒಂಥರ ತಿನ್ನುವಾಗ ಮಧ್ಯ ಮಧ್ಯದಲ್ಲಿ ಸಿಗುತ್ತೆ. ಅದಕ್ಕೆ ಕೆಲವರು ತಿಂತಾರೆ, ದೊಡ್ಡವರಾದ ಮಕ್ಕಳೆಲ್ಲ ತಿನ್ನೋದಿಲ್ಲ. ಮಕ್ಕಳೆಲ್ಲ ಇಂಥದ್ದೆಲ್ಲ ಮಾಡಿದರೆ ತಿಂತಾರೆ. ಅದೊಂದು ಸ್ವಲ್ಪ ಚೇಂಜ್ ಮಾಡಿದೆ ಅಷ್ಟೇ. ಇದರಲ್ಲಿ ನಿಮ್ಮ ಒಂದು ಬ್ಲೆಂಡ್ ಬೇರೆ ಇದೆ. ಅಂದರೆ ಇದು ಟ್ರೆಡಿಷ್ನಲ್ ಇದ್ದಾಗೆ ಇಲ್ಲ, ನೀವು ಸ್ವಲ್ಪ ಚೇಂಜಸ್ ಕೊಟ್ಟು ಚೇಂಜ್ ಹೌದು. ಸೊ ಇದರ ಟೆಕ್ನಿಕ್ ಸ್ವಲ್ಪ ಡಿಫ್ರೆಂಟ್. ಏನಂತ ಹೇಳಿದ್ರೆ, ಕೋಳಿ ಮಾಂಸಕ್ಕೆ ನಾವು ಈ ರೀತಿಯಾಗಿ ಮಾಡ್ತಾ ಇದ್ವಿ. ಅಂದರೆ ಈರುಳ್ಳಿಯನ್ನು ಹುರಿದು ಕೋಳಿ ಮಾಂಸ ಹಾಕಿ ಅದನ್ನು ಫ್ರೈ ಮಾಡೋದಾದರೆ ಗೊತ್ತಿತ್ತು. ಮೀನು ಇದು ನಾನು ಫಸ್ಟ್ ಟೈಮ್ ಈ ಥರ ಬರೀ ಈರುಳ್ಳಿಯಲ್ಲಿ ಫ್ರೈ ಮಾಡಿದ್ದು ಮೀನನ್ನು ಇದು ನೋಡಿದ್ವಿ. ಇಲ್ದಿದ್ರೆ ಯೂಶ್ವಲಿ ನಾವು ಲಾಸ್ಟಲ್ಲಿ ಹಾಕ್ತೀವಿ, ಅದು ಹುಡಿ ಆಗ್ತದೆ ಅಂತ ಹೇಳಿ. ಸೊ ಇದು ಹೆಚ್ಚು ಹೊತ್ತೂ ಬೇಕಿಲ್ಲ ಇಲ್ಲ ಬೇಯಲಿಕ್ಕೆ. ಅದು ರೆಡಿ ಮಾಡಿದರೆ ಬೇಗ ಬೇಗ ಆಗ್ತದೆ. ಒಂದು ಚಮಚ ತುಪ್ಪ ಹಾಕಬೇಕು. ಮೀನಿಗೆ ಯೂಶ್ವಲಿ ತುಪ್ಪ ಸ್ವಲ್ಪ ದೂರ ಅಂತ ನಾನು ಅಂದ್ಕೊಂಡಿದ್ದೆ. ಸ್ವಲ್ಪ ಹಾಕುವ ಟೇಸ್ಟಿಗೆ, ಟೇಸ್ಟ್ ಬರುತ್ತೆ. ಸ್ವಲ್ಪ ಇನ್ನು ಬಂದ್ ಮಾಡಿ ಸಾಕು. KCR ಶುದ್ಧ ಹಸುವಿನ ತುಪ್ಪ ಸಾಕು. ಬಂದ್ ಮಾಡಿ ಸಾಕು, ಗ್ಯಾಸ್ ಬಂದು. ಇದೊಂದು ನೀರುಳ್ಳಿ ಫ್ರೈ ಮಾಡಿದ ಮೇಲೆ ಹಾಕ್ತೇನೆ. ಸೊ ಮೇಲಿಂದ ಅಲಂಕಾರಕ್ಕೂ ಆಯಿತು, ಸ್ವಲ್ಪ ಟೇಸ್ಟ್ ಫ್ರೈ ಮಾಡೋಕ್ಕೂ ಕೂಡ ಆಯಿತು. ಸೊ ಇದು ರೆಡಿ, ಈಗ ರೆಡಿ. ಸರ್ವ್ ಮಾಡುವ? ಆಯಿತು, ಸರ್ವ್ ಮಾಡ್ತೇನೆ. ನೋಡಿ ಟೇಸ್ಟ್ ಹೇಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೆ ಘಮ ಅಂತೂ ಸೂಪರಾಗಿ ಬರ್ತಾ ಇದೆ. ಇದ್ರ ಜೊತೆಗೆ ನೀರು ದೋಸೆ ಬೇರೆ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಆರೋಮ್ಯಾಟಿಕ್ ಈ ಒಂದು ಮೀನಿನ ಪನ್ನೊಪ್ಪು ಮಾಡಿ ಕೊಟ್ಟಿದ್ದಾರೆ. ಯಾವ ಮೀನಿಂದ ಕೂಡ ಮಾಡ್ಬೋದು ಅಂತ ಬೇರೆ ಹೇಳಿದ್ದಾರೆ. ಒಳ್ಳೆ ಘಮ ಬರ್ತಾ ಇದೆ. ಡಿಫ್ರೆಂಟ್ ಟೆಕ್ನಿಕ್. ಆ ಟೆಕ್ನಿಕ್ ಏನು ಮತ್ತೊಮ್ಮೆ ನೋಡಿ.
ಮೀನು ಪನ್ನೌಪ್ ಕರಿ ತಯಾರಿಸುವ ವಿಧಾನ. ಮೊದಲಿಗೆ 2 ಚಮಚ ಕರಿಮೆಣಸು, 2 ಚಮಚದಷ್ಟು ಧನಿಯಾ ಬೀಜ, ಅರ್ಧ ಚಮಚ ಮೆಂತೆ, ಅರ್ಧ ಚಮಚದಷ್ಟು ಸಾಸಿವೆ, 1 ಚಮಚ ಜೀರಿಗೆ, 1/4 ಚಮಚದಷ್ಟು ಓಂಕಾಳು ಹಾಕಿ ಘಮ ಬರುವವರೆಗೂ ಹುರಿಯಿರಿ. ತಣ್ಣಗಾದ ನಂತರ ನುಣ್ಣಗೆ ಪುಡಿ ಮಾಡಿಟ್ಟುಕೊಳ್ಳಿ. ಆ ನಂತರ ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, 4 ರಿಂದ 5 ಹಸಿಮೆಣಸು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ಬಳಿಕ ಮೀನನ್ನು ಹಾಕಿ ಮೇಲಿನಿಂದ ಪುಡಿ ಮಾಡಿದ ಮಸಾಲೆ, ಅರಶಿನ ಪುಡಿ ಉದುರಿಸಿ ಹುಣಸೆ ರಸ ಹಾಕಿ ಬೇಯಿಸಿ. ಮೀನು ಬೆಂದ ನಂತರ ರುಬ್ಬಿದ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸಿ. ಕೊನೆಯಲ್ಲಿ ಮೇಲಿನಿಂದ ಸ್ವಲ್ಪ ತುಪ್ಪ, ಹುರಿದ ಈರುಳ್ಳಿ ಹಾಕಿ ಸರ್ವ್ ಮಾಡಿ ಮೀನು ಪನ್ನೌಪ್ ಕರಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.